ಇದು ಧಾರ್ಮಿಕ ಸೌಹಾರ್ದದ ತಾಣ. ಸಂಕಷ್ಟಗಳ ಪರಿಹಾರಕ್ಕಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಸ್ಥಳ. ಅಪವಾಡ ಧಾರ್ಮಿಕ ಕೇಂದ್ರ ಯಾವುದು, ಎಲ್ಲಿದೆ ಎಂಬುದಕ್ಕೆ ಈ ಸ್ಟೋರಿ ನೋಡಿ. ನಿಜವಾಯ್ತು ಆ ಮಹಾನ್ ವಿದ್ವಾಂಸರ ಭವಿಷ್ಯ. ಸಂಕಷ್ಟ ಪರಿಹಾರಕ್ಕಾಗಿ ಇಲ್ಲಿಗೆ ಭೇಟಿ ನೀಡ್ತಾರೆ ಜನ. ಸರ್ವಧರ್ಮೀಯರ ಭಕ್ತಿ ಕೇಂದ್ರವಾಯ್ತು ಈ ಪ್ರದೇಶ. ಹೌದು, ಅದೆಷ್ಟೋ ವರ್ಷಗಳ ಹಿಂದೆ ವಿದ್ವಾಂಸರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೂರ ಎಂಬ ಪ್ರದೇಶದ ಮಣ್ಣು, ಜಲ, ರೋಗ ರುಜಿನಗಳಿಗೆ ಮದ್ದಾಗಿದೆ ಎಂದು ಹೇಳಿದ್ರಂತೆ. ಅಂತೆಯೇ ಕಳೆದ 35 ವರ್ಷಗಳ ಹಿಂದೆ ಪುತ್ತೂರಿನ ಕೂರ ಎಂಬಲ್ಲಿಗೆ ಬಂದು ನೆಲೆಸಿದವರೇ ಕುರತುಸಾದ್ ಸೈಯದ್ ಫಜಲ್ ಕೋಯಮ್ಮ ತಂಗಲ್. ಅವರ ಜೀವಿತಾವಧಿಯಲ್ಲಿ ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ರು. ಇದೀಗ ಅವರ ಮರಣದ ನಂತರ ಜನ ಅವರ ಮಕ್ಬರ ಬಳಿ ಬರ್ತಿದ್ದಾರೆ. ಜಾತಿ ಭೇದವಿಲ್ಲದೆ ಜನ ಇಲ್ಲಿಗೆ ಆಗಮಿಸ್ತಾ ಇದ್ದು, ಇದು ಸರ್ವಧರ್ಮದ ಸೌಹಾರ್ದ ತಾಣವಾಗಿದೆ. ಇಲ್ಲಿಗೆ ನಾನು ಇವತ್ತು ಬಂದೆ, ಬಹಳಷ್ಟು ಸಂತೋಷ ಆಯಿತು. ಇಲ್ಲಿಯ ಒಂದು ಮಸೀದಿಯ ಅಧ್ಯಕ್ಷರು ಪದಾಧಿಕಾರಿಗಳು ನನ್ನನ್ನು ಇಲ್ಲಿಗೆ ಬರಬೇಕು, ಉರುಸ್ ಕಾರ್ಯಕ್ರಮ ಇದೆ, ಪ್ರಥಮ ವರ್ಷದ ಕಾರ್ಯಕ್ರಮ, ತಾವು ಬರಬೇಕು ಅಂತ ಆಮಂತ್ರಣ ಕೊಟ್ಟಿದ್ದರು. ಬಹಳ ಪ್ರೀತಿಯಿಂದ ಕೊಟ್ಟಂಥ ಆಮಂತ್ರಣಕ್ಕೆ ಹೋಗೊಟ್ಟು ನಾನಿವತ್ತು ಇಲ್ಲಿ ಬಂದೆ. ಸಮಯ ಸ್ವಲ್ಪ ತಡವಾಗಿತ್ತು, ಆದರೆ ಇಲ್ಲಿ ಬಂದು ನಾನು ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯಿತು, ಸಂತೋಷ ಆಯಿತು. ಬಹಳ ಶಿಸ್ತುಬದ್ಧವಾಗಿ ಕಾಣ್ತಿದ್ದಂಥ ಈ ಭಕ್ತರ ವರ್ಗ ಒಂದು ಕಡೆ, ಅಂದರೆ ಕಾರ್ಯಕ್ರಮಗಳನ್ನು ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಸುಮಾರು ಒಂದು ರಾತ್ರಿ 1:30-2 ಗಂಟೆ ಆಗ್ಬೋದು. ಈ ಭಾಗದಲ್ಲಿ ಸುಮಾರು 50,000ಕ್ಕಿಂತ ಮೇಲ್ಪಟ್ಟು ಜನ ಸೇರಿದ್ದಾರೆ. ನಾನು ಕೂಡ ಬಂದು ಒಂದು 2 ಗಂಟೆ ಇಲ್ಲಿ ಇದ್ದೆ. ಇಡೀ ಸಮುದಾಯನೇ, ಇಡೀ ಧರ್ಮದವರೇ ಆ ಕಾರ್ಯಕ್ರಮಕ್ಕೆ ಅವರ ಸ್ವ ಇಚ್ಛೆಯಿಂದ ಇಲ್ಲಿಂದ ಕಾರು ನಿಲ್ಲಿಸಿ 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವುದನ್ನು ನೋಡಿದ್ದೇನೆ. ಇದರಲ್ಲಿ ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾನಂತ ಹೇಳಿದ್ರೆ, ಮನುಷ್ಯ ನಮ್ಮ ಜೀವದಲ್ಲಿ ಇರುವಾಗ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ನೋಡಿದರೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ಜನ ಯಾವತ್ತೂ ಅವರು ನೆನಪಿಡ್ತಾರೆ. ಅವತ್ತು ಬಂದದ್ರಲ್ಲಿ ಬರೀ ಮುಸ್ಲಿಂ ಧರ್ಮದವರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಬಂದಿದ್ದಾರೆ. ತಂಗಳವರ ಜೀವಿತ ಕಾಲದಲ್ಲಿ ಈ ಪ್ರದೇಶದ ಜನರು ದಿನನಿತ್ಯ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಂಗಳವರ ಮುಂದೆ ಬಂದು ಹೇಳಿಕೊಂಡು ಇವರ ಕೈಯಿಂದ ನೀರು ಪಡೆದುಕೊಂಡು ಹೋಗ್ತಾ ಇದ್ರು. ಆ ನೀರನ್ನ ಅದೆಷ್ಟೋ ಮಾರಕ ಕಾಯಿಲೆಯಿಂದ ಬಳಲ್ತಿದ್ದವರಿಗೆ ನೀಡ್ತಾ ಇದ್ರು. ಇಲ್ಲಿನ ನೀರೇ ಮದ್ದಾಗಿ ಪರಿವರ್ತನೆ ಆದ ಅದೆಷ್ಟೋ ಪವಾಡಗಳು ನಡೆದಿದ್ದು, ಇವರು ಕೂರತ್ ತಂಗಲ್ ಎಂದೇ ಪ್ರಸಿದ್ಧಿಯನ್ನ ಗಳಿಸಿಕೊಂಡಿದ್ರು. ಆದರೆ ಇತ್ತೀಚೆಗೆ ತಂಗಳವರ ಮರಣ ನಂತರ ಕೂರತ್ನಲ್ಲಿ ಮಖಾಮ್ ಇದ್ದು, ಸರ್ವಧರ್ಮೀಯರು ಈ ಹಿಂದಿನಂತೆ ನೀರು ತಂದು ಮಖಾಮ್ನಲ್ಲಿ ಇಟ್ಟುಕೊಂಡು ಹೋಗುವ ವಾಡಿಕೆ. ಇನ್ನು ತಂಗಳವರು ಜಾತಿ ಭೇದ ಮಾಡದೆ ಯಾರೇ ತಮ್ಮಲ್ಲಿಗೆ ಹೋದ್ರೂ ಉತ್ತಮ ಬಾಂಧವ್ಯದಿಂದ ಸಲಹೆ ನೀಡ್ತಾ ಇದ್ರು. ಇದೀಗ ನಿತ್ಯ ಇವರ ಮಖಾಮ್ನಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬರ್ತಾರೆ ಅನ್ನುತ್ತಾರೆ ಸ್ಥಳೀಯರು. ಅವರು ಇವರಲ್ಲಿ ತುಂಬ ಆತ್ಮೀಯರು. ನಾನು ಕೂಡ ಹೋಗಿದ್ದೇನೆ ಅವರ ಇದಕ್ಕೆ. ನನಗೆ ತುಂಬ ಆತ್ಮ ವಿಶ್ವಾಸ ಉಂಟು ಅವರಲ್ಲಿ, ಇದರಲ್ಲಿ. ಇದು ಬಿಸ್ನೆಸ್ ಇದಕ್ಕೆ ನಾವು ಹೋಗ್ತಿದ್ದೆ. ನಮಗೆ ₹1 ನಿಮ್ಮ ಅವರಿಗೆ ಆಗಲಿ ನಾನು ತಂದಿದ್ದೆ. ಅವರದ್ದು ₹1 ಋಣ ನನ್ನಲ್ಲಿ ಉಂಟು. ಎಲ್ಲ ಧರ್ಮದವರಿಗೂ ಬೇಕಾದವರು, ಎಲ್ಲ ಧರ್ಮದವರು ಸಹ ಮೊದಲು ಅವರನ್ನು ಭೇಟಿಯಾಗ್ತಾಯಿದ್ರು. ಅವರ ಶುಶ್ರೂಷೆ ಬಹಳ ಉಪಯುಕ್ತವಾಗ್ತಿತ್ತು. ಮಿಸ್ಸಸ್ಸಿಗೆ ಒಂದು ಹುಷಾರಿಲ್ಲದ ಒಂದು ಸಂದರ್ಭದವತ್ತು, ಅಲ್ಲೇ ನಮಗೆ ಸ್ವಲ್ಪ ಕೂಡ. ಇನ್ನು ಈ ಬಾರಿ ಕುರತುಸಾದ್ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂರತ್ ತಂಗಳ್ ಎಂದೇ ಖ್ಯಾತಿ ಹೊಂದಿದ್ದು, ನೂರಾರು ಮೊಹಲ್ಲಾಗಳ ಖಾಸಿಯಾಗಿದ್ದ ಸರ್ವಧರ್ಮೀಯರ ನೆಚ್ಚಿನ ಕೂರತ್ ತಂಗಳವರ ಪ್ರಥಮ ವರ್ಷದ ಅನುಸ್ಮರಣಾ ಉರೂಸ್ ಸಮಾರಂಭವನ್ನು ಉರೂಸ್ ಸಮಿತಿಯ ಚೇರ್ಮನ್ ಅಸಯಿದ್ ಕೆಎಸ್
ಅಟಕೂಯ ತಂಗಳವರು ಮಖಾಮ ಜಿಯಾರತ್ನೊಂದಿಗೆ ಉದ್ಘಾಟಿಸಿದ್ದು, ಕಾಂತಪುರಂ ಎಪಿ ಅಬೂಬಕ್ಕರ್ ಮುಸ್ಲಿಯಾರ್, ರಾಜ್ಯ ಖಾಸಿ ಝೈನುಲ್ ಉಲಾಮಾ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್, ಅಸೈದ್ ಅಬ್ದುಲ್ ರೆಹಮಾನ್ ಸಾದಾತ್ ತಂಗಲ್, ಡಾಕ್ಟರ್ ಎನಪೋಯ ಅಬ್ದುಲ್ಲಾ ಕುನ್ನೆ, ಡಾಕ್ಟರ್ ನಿಸಾರ್ ಅಹಮದ್, ಸ್ಪೀಕರ್ ಯುಟಿ ಖಾದರ್, ಶಾಸಕ ಅಶೋಕ್ ಕುಮಾರ್ ರೈ ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಕಳೆದ 3 ದಿನಗಳಿಂದ ವಿಜೃಂಭಣೆಯಿಂದ ಉರುಸ್ ಸಮಾರಂಭ ನಡೆದಿದ್ದು, ಧಾರ್ಮಿಕ ಸೌಹಾರ್ದತೆಯ ವಿಶೇಷ ಕಾರ್ಯಕ್ರಮಗಳು ನಡೆದಿತ್ತು. ಇಂದು ವಿಜೃಂಭಣೆಯ ಉರುಸ್ ಸಮಾರಂಭ ನಡೆಯಲಿದ್ದು, ಮುಂಜಾನೆಯಿಂದ ರಾತ್ರಿಯವರೆಗೂ ವಿಶೇಷ ಸಾಮೂಹಿಕ ಅನ್ನದಾನ ನಡೆಯಲಿದೆ. ಸಾವಿರಾರು ಜನರು ಭಕ್ತಿ ಭಾವದಿಂದ ಭಾಗವಹಿಸಲಿದ್ದಾರೆ ಎನ್ನುತ್ತಾರೆ ಉರುಸ್ ಸಮಿತಿ ಚೇರ್ಮನ್. ಇವತ್ತು ಅವರು ಮರಣ ಹೊಂದಿ 1 ವರ್ಷ ಪೂರ್ತಿಯಾಗುವಂತಹ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ 1 ವರ್ಷದ ವರ್ಷಾಚರಣೆ ಅಥವಾ ಅವರ ಆಂಡ್ ನೇರ್ಚೆ ಉರೂಸ್ ನೇರ್ಚೆಯನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಲವಾರು ರೀತಿಯ ರೋಗಗಳಿರೋರು, ದೊಡ್ಡ ದೊಡ್ಡ ಕ್ಯಾನ್ಸರ್ಗಳಂತಹ ರೋಗಗಳಿರ್ಬೋದು, ಇನ್ನಿತರ ರೋಗಗಳಿರ್ಬೋದು, ಆ ರೋಗಗಳಿರುವಂತಹ ಜನರು ಅವರ ಹತ್ರ ಬರ್ತಾ ಇದ್ದರು. ಅವರು ಕೇವಲ ಒಂದು ಮಂತ್ರಿಸಿ ಆ ನೀರನ್ನು ಕೊಡುವ ಮೂಲಕ ಪವಾಡದ ರೀತಿಯಲ್ಲಿ ಆ ರೋಗಗಳು ತಕ್ಷಣವಾಗಿ ವಾಸಿಯಾಗುತ್ತಿರುವಂತಹ ಸನ್ನಿವೇಶಗಳು ಇತ್ತು. ತಂಗಳು ಸಾಧಾರಣ 92ರಿಂದ ನಮ್ಮ ಮಸೀದಿಯ ಒಂದು ಸೇವೆಗಾಗಿ 92ರಿಂದ ಇಲ್ಲಿಗೆ ಬಂದಿರುತ್ತಾರೆ. ಕುಂಬೋಳ್ ತರವಾಟು ಅವರ KS ಆಟಕೋಯ ತಂಗಳರವರ ಮನೆಯಿಂದ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಸಾಧಾರಣ ಒಂದು 7-10 ವರ್ಷದವರೆಗೆ ಮಸೀದಿಯ ಒಳಗಡೆ ನಿಂತು ದಿನಾಳು 1-2 ಖತಮ್ ಕುರ್ಆನ್ ಓದುತ್ತಾ ದಿನ ಕಳೆಯುತ್ತಿದ್ದರು. ಒಟ್ಟಿನಲ್ಲಿ ಸಾಮರಸ್ಯ, ಶಾಂತಿ ಮತ್ತು ಶ್ರದ್ಧೆಯ ಸಂಕೇತವಾದ ಕೂರತ್ ಉರೂಸ್ ಇಂದಿಗೂ ಪವಾಡಗಳ ಪ್ರತೀಕವಾಗಿ ನಿಂತಿದ್ದು, ಸಹಸ್ರ ಸಂಖ್ಯೆಯಲ್ಲಿ ತಂಗಳವರ ಅನುಯಾಯಿಗಳು ಬಂದು ಸೇರ್ತಿದ್ದಾರೆ.